ಮಂಗಳೂರಿನ ಕೆಎಸ್ ರಾವ್ ರಸ್ತೆಯ ಸಿಟಿ ಸೆಂಟರ್ ಮಾಲ್ನಲ್ಲಿ ಕಾರ್ಯಾಚರಿಸುತ್ತಿರುವ ಕೆಎಫ್ಸಿಯಲ್ಲಿ ಕೆಟ್ಟುಹೋದ ಆಹಾರ ಪೂರೈಕೆ ಮಾಡಿದ ದೂರಿನ ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಮತ್ತು ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿ ದಾಳಿ ನಡೆಸಿದ್ದಾರೆ. ಈ ಸಂದರ್ಭ ಔಟ್ಲೆಟ್ನಲ್ಲಿ ಅನೈರ್ಮಲ್ಯ, ಸ್ಟೋರೇಜ್ನಲ್ಲಿ ಹಳೆ ಮಾಂಸ, ಅವಧಿ ಮೀರಿದ ಎಣ್ಣೆ ಕಂಡುಬಂದಿದ್ದು, ಎಲ್ಲಾ ಸ್ಯಾಂಪಲ್ಗಳನ್ನು ಅಧಿಕಾರಿಗಳು ರವಾನಿಸಿ ತಪಾಸಣೆಗೆ ಮೈಸೂರಿಗೆ ಕಳುಹಿಸಿಕೊಡಲಿದ್ದಾರೆ. ಮಾಜಿ ಮೇಯರ್ ಕವಿತಾ ಸನಿಲ್ ಅವರು ಕೆಎಫ್ಸಿಯಿಂದ ಚಿಕನ್ ಫೆರಿ ಆರ್ಡರ್ ಮಾಡಿದ್ದು, ಅದರಂತೆ ಸರಬರಾಜು ಮಾಡಲಾಗಿತ್ತು. ಬಾಕ್ಸ್ ತೆರೆದು ತಿನ್ನಲು ನೋಡುವಾಗ ಆ ಮಾಂಸ ಕೆಟ್ಟು ಹೋಗಿದ್ದು ವಾಸನೆ ಬರುತ್ತಿತ್ತು. ಇದರಿಂದ ಆಕ್ರೋಶಿತರಾದ ಅವರು ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಅವರ ಗಮನಕ್ಕೆ ತಂದಿದ್ದಾರೆ. ಸಚಿವರ ಸೂಚನೆ ಮೇರೆಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ಆರ್ ತಿಮ್ಮಯ್ಯ ಮತ್ತು ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿ ಪ್ರವೀಣ್ ಅವರು ಔಟ್ಲೆಟ್ಗೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಆಗಸ್ಟ್ 15ರಂದು ಗ್ರಾಹಕರೊಬ್ಬರು ಕೆಎಫ್ಸಿಯಲ್ಲಿ ಚಿಕನ್ ಲೆಗ್ ಪೆರಿ ಎಂಬ ವಸ್ತುವನ್ನು ಖರೀದಿಸಿ ಆನ್ಲೈನ್ ಮುಖಾಂತರ ಖರೀದಿಸಿ ಅದನ್ನು ಸೇವಿಸಿದ ಸಂದರ್ಭದಲ್ಲಿ ಚಿಕನ್ ಹಾಳಾಗಿದ್ದು ಹಾಗೂ ಕೆಟ್ಟ ವಾಸನೆ ಬರುತ್ತಿದ್ದು, ಇಂಥ ಒಂದು ಇದನ್ನು ಮಾರಾಟ ಮಾಡಿ ಖರೀದಿ ಮಾಡ್ಕೊಂಡಿರ್ತಾರೆ, ಈ ಥರ ಸಮಸ್ಯೆ ಆಗಿದೆ ಅಂತ ಒಂದು ದೂರು ಬಂದಿರ್ತದೆ. ಆ ದೂರಿನ ಮೇರೆಗೆ KFC MG ರೋಡಲ್ಲಿರುವಂಥ KFCಯಲ್ಲಿ ಕೆಎಸ್ ರಾವ್ ಅಲ್ಲಿರುವಂಥ KFC ಭೇಟಿ ನೀಡಿ ಅಲ್ಲಿಯ ಕಿಚನ್ನು, ಸಿಬ್ಬಂದಿಗಳನ್ನು, ಸ್ಟೋರೇಜು, ಇನ್ನಿತರ ಚಿಕನ್ ಸ್ವಲ್ಪ ಆಗಿದ್ದು ಮೇಲ್ನೋಟಕ್ಕೆ ಕಂಡುಬಂದಿರ್ತದೆ. ಈಗ ತೆಗೆದಂಥ ಸ್ಯಾಂಪಲ್ಗಳಲ್ಲಿ 3ನೇ ತಿಂಗಳು 4ನೇ ತಿಂಗಳು ಮಾರ್ಚ್ ಏಪ್ರಿಲಲ್ಲಿ ಪ್ಯಾಕೆಟ್ ಮಾಡಿದಂಥ, ಅಂದರೆ ಮಾರ್ಚ್ ಏಪ್ರಿಲ್ ಹೆಚ್ಚು ಕಮ್ಮಿ ಏಪ್ರಿಲ್ ಪ್ಯಾಕೇಜ್ ಮಾಡಿದಂಥ ಫುಡ್ ಸಿಕ್ಕಿದೆ. ಅಂದರೆ 4 ತಿಂಗಳ ಹಿಂದೆ ಅವರ ಪ್ರಕಾರ ಅವರನ್ನು ಶೆಲ್ಫ್ ಲೈಫ್ ಇನ್ನೂ 6 ತಿಂಗಳ ಮೇಲೆ ಅದರಲ್ಲಿ ಇದೆ ಅಂತ ಅವರು ಸಮಜಾಯಿಷಿ ನೀಡುತ್ತಾರೆ. ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ. ಔಟ್ಲೆಟ್ಗೆ ಬೆಂಗಳೂರಿನಿಂದ ಕೋಳಿ ಮಾಂಸ ರವಾನೆಯಾಗುತ್ತಿದ್ದು, ಸುಮಾರು 4ರಿಂದ 8 ತಿಂಗಳ ಮಾಂಸವನ್ನು ದಾಸ್ತಾನಿಡಲಾಗುತ್ತದೆ. ಅಧಿಕಾರಿಗಳು ಸ್ಟೋರೇಜ್ ರೂಮ್ ಪ್ರವೇಶಿಸುತ್ತಿದ್ದು ಗಬ್ಬು ವಾಸನೆ ಬರುತ್ತಿತ್ತು. ಇದರಿಂದ ಅಧಿಕಾರಿಗಳು ಗರಂ ಆಗಿದ್ದಾರೆ. ಈ ಸಂದರ್ಭ ಸಿಬ್ಬಂದಿ ಬಳಿ ಈ ರೀತಿ ಕೆಟ್ಟ ವಾಸನೆ ಯಾಕೆ ಎಂದು ಕೇಳಿದ್ದಕ್ಕೆ ಸಿಬ್ಬಂದಿ ಸಮರ್ಪಕವಾಗಿ ಉತ್ತರಿಸಲು ವಿಫಲರಾಗಿದ್ದಾರೆ. ಮೆಟೀರಿಯಲ್ ಅನ್ನೋದು ಬೋನು ಜಾಯಿಂಟ್ ಆಗ್ತದೆ, ಮಜಲ್ ಪೀಸ್ ಆಗ್ತದೆ, ಮಜಲ್ ಬೋನು ಮತ್ತು ಜಾಯಿಂಟ್ ಆಗ್ತದೆ ಪೀಸ್ ಅನ್ನೋದು ಕೆಟ್ಟ ವಾಸನೆ, ಕೆಟ್ಟ ಒಂದಿಲ್ಲ. ಅವು ಬಾಲೆಗೆ ಬಾಲೆಗೆ ಈ ಪೋಷಣೆ ಕಾರಣ. ಈ ಸ್ಟೋರೇಜ್ನಲ್ಲಿ ಚಿಲ್ ಚಿಕನ್, ಫ್ರೋಜನ್ ಚಿಕನ್ ಸೇರಿದಂತೆ 3 ಮಾದರಿಯ ಚಿಕನ್ಗಳನ್ನು ದಾಸ್ತಾನಿಡಲಾಗುತ್ತದೆ. ಸ್ಟೋರೇಜ್ ಸಂಪೂರ್ಣ ಅನೈರ್ಮಲ್ಯದಿಂದ ಕೂಡಿದ್ದು, ಎಲ್ಲ ಮಾದರಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಸಾಮಾನ್ಯವಾಗಿ ಎಣ್ಣೆಯಲ್ಲಿ 2ರಿಂದ 3 ಬಾರಿ ಬ್ರೋಸ್ಟೆಡ್ ಚಿಕನ್ಗಳನ್ನು ಫ್ರೈ ಮಾಡಬಹುದು. ಆದರೆ ಔಟ್ಲೆಟ್ನಲ್ಲಿ 3 ದಿನಗಳಿಂದ ಅದೇ ಎಣ್ಣೆಯನ್ನು ಬಳಕೆ ಮಾಡುತ್ತಿರುವುದಾಗಿ ಸಿಬ್ಬಂದಿಗಳು ತಿಳಿಸಿದ್ದಾರೆ. ಸಿಬ್ಬಂದಿ ಅಭಿಪ್ರಾಯ ಪ್ರಕಾರ ಎಣ್ಣೆಯ ಗುಣಮಟ್ಟ ಮಾಪಕದಲ್ಲಿ 24ಕ್ಕಿಂತ ಹೆಚ್ಚು ಅಂಕೆ ತೋರಿದರೆ ಬಳಕೆಗೆ ಅಯೋಗ್ಯ ಎಂದು ಸಮಜಾಯಿಷಿ ನೀಡಿದ್ದಾರೆ. ಆದರೆ ಎಣ್ಣೆ ಮಾತ್ರ ಕಪ್ಪು ಬಣ್ಣಕ್ಕೆ ತಿರುಗಿದ್ದು ಅಧಿಕಾರಿಗಳು ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. 3 ಮಾದರಿಯ ಕೋಳಿ ಮಾಂಸ ಹಾಗೂ ಅವಧಿ ಮೀರಿದ ಎಣ್ಣೆಯನ್ನು ಅಧಿಕಾರಿಗಳು ಸಂಗ್ರಹಿಸಿದ್ದು, ಅದರ ಗುಣಮಟ್ಟ ಪರಿಶೀಲನೆಗೆ ಮೈಸೂರಿನ ಆಹಾರ ತಪಾಸಣಾ ಲ್ಯಾಬೊರೇಟರಿಗೆ ಕಳುಹಿಸಲಾಗುವುದು. ವರದಿ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿ ಪ್ರವೀಣ್ ತಿಳಿಸಿದ್ದಾರೆ. ಸರಿಯಾದ ಸಂಗ್ರಹಣೆ ಆಗ್ತಾ ಇದೆಯೇ ಇಲ್ವಾ, ಚಿಕನ್ ಸರಿಯಾಗಿ ಒಳ್ಳೆಯ ಕ್ವಾಲಿಟಿ ಗುಣಮಟ್ಟದ ಚಿಕನ್ ಬಳಕೆ ಮಾಡ್ತಾ ಇದ್ದಾರಾ, ಅದರಿಂದ ಮೀಟ್ ಮಾಂಸ ಆಹಾರವನ್ನು ಸರಿಯಾಗಿ ಬೇಯಿಸ್ತಾ ಇದ್ದಾರಾ, ಸರಿಯಾಗಿ ಎಣ್ಣೆಯಲ್ಲಿ ಒಳ್ಳೆಯ ಗುಣಮಟ್ಟದ ಎಣ್ಣೆ ಬಳಸ್ತಾ ಇದ್ದಾರಾ, ಇನ್ನಿವೆಲ್ಲವನ್ನು ನಾವು ಪರಿಶೀಲನೆ ಮಾಡಿ ಅವರಿಗೆ ಈಗ ನೋಟಿಸ್ ಕೊಡ್ತಿದ್ವಿ. ನೋಟಿಸ್ ಕೊಟ್ಟು ಅದಕ್ಕೆ ಅವರ ಅವ್ರಿಗೇನು ಉತ್ತರ ಕೊಟ್ಟು ಅದರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಹಾಗೂ ಪ್ರಯೋಗಾಲಯದ ವರದಿ ಮೇಲೆ ಮುಂದಿನ ಕ್ರಮ ನಾವು ತಗೊಳ್ತೀವಿ. ಚಿಕನ್ ಬೇಯಿಸುವಂಥ ಎಣ್ಣೆ ಅದಕ್ಕೆ ನಿರ್ದಿಷ್ಟ ಪ್ರಮಾಣದಲ್ಲಿ ಟೆಂಪ್ರೇಚರ್ ಹಾಗೆ ಅದರ ಗುಣಮಟ್ಟವನ್ನು ಅವರು ಪರೀಕ್ಷಿಸುವಂಥ ಡಿಜಿಟಲ್ ಎಕ್ವಿಪ್ಮೆಂಟ್ಸನ್ನು ನಾವು ಪರಿಶೀಲನೆ ಮಾಡಿದ್ದೀವಿ. ಬೇಕಾದಂಥ ಗುಣಮಟ್ಟ ಇದೆಯಲ್ಲ, ನಾವು ಸ್ಯಾಂಪಲ್ ಕೂಡ ತಗೊಂಡಿದ್ದೀವಿ. ಆ ಎಣ್ಣೆ ಗುಣಮಟ್ಟ ಅಂತ ನೋಡೋದಕ್ಕೆ ಅದರ ಸ್ಯಾಂಪಲ್ ಕೂಡ ಈಗ ನಾವು ಸಂಗ್ರಹಣೆ ಮಾಡಿ ಕಳಿಸ್ಕೊಡ್ತೀವಿ. ಚಿಕನ್ನಲ್ಲಿ ಒಂದು ಫ್ರೋಜನ್ ಲೆಗ್ ಇದ್ದು, ಇನ್ನೊಂದು ಥಾಡ್ ಅಂದರೆ ಟೆಂಪ್ರೇಚರ್ 0 to 4 ಡಿಗ್ರಿ ಇರುವಂಥ ಆಹಾರ ಮಾದರಿಯಲ್ಲಿ, ಪ್ಲಸ್ ಹಾಗೆ
ಬೇಯಿಸಲಿಕ್ಕೆ ಮಸಾಲ ಮಿಕ್ಸ್ ಮಾಡಿ ಇಟ್ಟಿರುವಂಥ ಚಿಕನ್ ಆಹಾರ ಮಾತ್ರ. ಇಷ್ಟು 3 ಪ್ರಾಡಕ್ಟ್ಗಳನ್ನ ನಾವು ತಗೊಂಡಿದ್ದೀವಿ. ಅದನ್ನೀಗ ನಾವು ಲ್ಯಾಬಿಗೆ ಕಳಿಸ್ತೀವಿ.